ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಡೈಲಾಗ್ ಸ್ವಲ್ಪ ಮರ್ತೋಯ್ತು. ಫಸ್ಟ್ ಸ್ಟಾರ್ಟಿಂಗ್ ಡೈಲಾಗ್. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ವಿತ್ ದೀಕ್ಷಿತಾ. ಯಾರಾದ್ರೂ ನನ್ನ ಚಾನೆಲ್ ನಲ್ಲಿ ಹೊಸೊಬ್ರಿದ್ರೆ ವೆಲ್ಕಮ್, ನಿಮ್ಗೆ ನನ್ನ ಚಾನೆಲ್ಗೆ ವೆಲ್ಕಮ್. ಅಂಡ್ ನೀವು ಇನ್ನು ಕೂಡ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇವತ್ತೇನಂತ ಹೇಳಿದ್ರೆ ತುಂಬಾ ಖುಷಿ. ಎಷ್ಟೋ ಮಿಸ್ಟೇಕ್ಸ್ ಮಾಡಿ ಆದ್ಮೇಲೆ, ಎಷ್ಟೋ ತಪ್ಪುಗಳನ್ನ ಮಾಡಿ, ಎಷ್ಟೋ ಡಾಲರ್ಸ್ ನ ಕಳ್ಕೊಂಡ್ಮೇಲೆ ನನ್ಗೆ ಫೈನಲಿ ಯೂಟ್ಯೂಬ್ ಇಂದ ಆಡ್ಸೆನ್ಸ್ ಪಿನ್ ಬಂತು. ಇದು ಕೂಡ ತಪ್ಪು, ಇದು ಕೂಡ ಮಿಸ್ಟೇಕ್ ಮಾಡಿ ನನ್ಗೆ ಸಿಕ್ಕಿರೋದು. ಸೊ ಉಲ್ಟಾ ಕಾಣ್ತಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾಗಿದ್ದಂತ ಹೇಳಿದ್ರೆ, ಫಸ್ಟ್ ನಾನ್ ತಪ್ಪು ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಅಕೌಂಟ್ ನ ನಾನು ಸೆಟ್ ಮಾಡ್ಬೇಕಾದ್ರೆ ಆ ಏನ್ ಮಾಡಿದ್ದೆ ಹೇಳಿದ್ರೆ, ನಾನು ಇಂಡಿವಿಜುವಲ್ ಅಕೌಂಟ್ ಕೊಡುವಲ್ಲಿ ಆರ್ಗನೈಸೇಷನ್ ಅಂತ ಕೊಟ್ಟೆ. ಅದು ಅಂದ್ರೆ ದೊಡ್ಡ ತಪ್ಪು ಮಾಡಿದ್ ಹೇಳ್ಬೋದು. ಸೊ ಆಗ ಏನಾಯ್ತು ಹೇಳಿದ್ರೆ, ನಂದು ಡಾಲರ್ ಆಗ್ಬಿಟ್ಟು ನನ್ಗೆ $15 ವರ್ಗು ಬಂತು. $15 ವರ್ಗು ಬಂದಾಗ ಪಿನ್ ಸೆಟ್ ಮಾಡ್ಬೇಕು ಅಂತ ಬಂತು. ಆಗ ಪಿನ್ ಸೆಟ್ ಮಾಡ್ಲಿಕ್ಕೆ ಫುಲ್ ಸೆಟ್ಟಿಂಗ್ಸ್ ಮಾಡ್ಲಿಕ್ಕೆ ಹೋಗುವಾಗ ನಾನು ಆರ್ಗನೈಸೇಷನ್ ಅಂತ ಕೊಟ್ಟಿದ್ದೇನೆ, ಎಲ್ಲಿ ಇಂಡಿವಿಜುವಲ್ ಕೊಡ್ಬೇಕಿತ್ತು ಅಲ್ಲಿ. ಆಗ ನಂದು ಇನ್ನೊಂದ್ಸತಿ ಎಲ್ಲ ರೀಸೆಟ್ ಮಾಡಿ, ನಾನು ಅನ್ಕೊಂಡೆ ಯೂಟ್ಯೂಬ್ ಮಾಡಿದಿಷ್ಟು ದಿವಸ ವೇಸ್ಟ್ ಆಯ್ತು, ಎಲ್ಲ ಕಳ್ಕೊಂಡೆ, ಹೋಯ್ತು ನನ್ ಡಾಲರ್ ಎಲ್ಲ, ಪುನಃ ರೀಸ್ಟಾರ್ಟ್ ಮಾಡ್ಬೇಕಾಯ್ತು ಅಂತ ಬಂದಾಗ, ಮಾನಿಟೈಸೇಷನ್ ಪುನಃ ರೀಸ್ಟಾರ್ಟ್ ಮಾಡ್ಬೇಕಂತ ಬಂದಾಗ ಎಗೇನ್ ನಾನು ರೀಸ್ಟಾರ್ಟ್ ಮಾಡುವಂತ ಪರಿಸ್ಥಿತಿ ಬಂತು. ಆ ಟೈಮ್ ಅಲ್ಲಿ ನಾನು ಒಂದು $15 ವರ್ಗು ಕಳ್ಕೊಂಡಿದ್ದೇನೆ. ಸೊ ಎಷ್ಟು ರಿಗ್ರೆಟ್ ಆಗ್ತದಲ್ವಾ? ಯಾಕಂದ್ರೆ ಆ $15 ನಮ್ಮದ ಸ್ಮಾಲ್ ಯೂಟ್ಯೂಬರ್ಸ್ ನವರಿಗೆ, ಲೈಕ್ ಯಾವಾಗಾದ್ರೂ ನಾನು ಒಂದ್ಸತಿ ಮಾಡ್ತಿರೋ ಅಂತ ಯೂಟ್ಯೂಬರ್ ಆಗಿರೋದ್ರಿಂದ, ವಿಡಿಯೋಸ್ ಎಜುಕೇಶನ್ ಒಟ್ಟಿಗೆ ಇದು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಿಂದಾಗಿ ಆ ಮೊಮೆಂಟ್ ಅಲ್ಲಿ, ಆ ಟೈಮಲ್ಲಿ ನಂಗೆ ತುಂಬಾ ದೊಡ್ಡ ಅದು $15. ಸೊ ತುಂಬಾ ರಿಗ್ರೆಟ್ ಆಗಿತ್ತು. ತುಂಬಾ ರಿಗ್ರೆಟ್ ಹೇಗೆ ಅಂತ ಹೇಳಿದ್ರೆ, ನಾನು ಹತ್ತಿದ್ದೆ ಕೂಡ, ಅಯ್ಯೋ ಇಷ್ಟು ವರ್ಷ ನಾನು ಆಕ್ಚುಲಿ ಯಾವಾಗೂ ನಂದು ಮಾನಿಟೈಸೇಷನ್ ಆಗಿತ್ತು. ಬಟ್ ಇದು $10 ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ನಮ್ಗೆ ಅದು ಪಿನ್ ಎಲ್ಲ ಬರುದು, ಸೊ ನಮ್ದು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಲಿಕ್ಕೆ ಇರ್ತದೆ. ಹಾಗಾಗಿ ನಾನು ಡೈಲಿ ಕಂಟೆಂಟ್ ಹಾಕ್ತಿರ್ಲಿಲ್ಲ. ನಾನು ತುಂಬಾ ಟೈಮ್ ತಗೊಳ್ತಿ, ಇಲ್ಲಾಂದ್ರೆ ನಂಗೆ ಯಾವಾಗ ಮಾನಿಟೈಸೇಷನ್ ಆಗಿದೆ, 4-5 ಮಂತ್ ಎಲ್ಲ ಮಾನಿಟೈಸೇಷನ್ ಆಗಿತ್ತು. ಸೊ ಅದೆಲ್ಲ ಮಿಸ್ಟೇಕ್ ಆಗಿ, ಅಷ್ಟೆಲ್ಲ ಮಿಸ್ಟೇಕ್ಸ್ ಆಗಿ ಎಲ್ಲ ಕ್ಲಿಯರ್ ಆಯ್ತು ಅಂತ ಬಂದ ಟೈಮ್ ಅಲ್ಲಿ, ನಾನು ಯೂಟ್ಯೂಬ್ ಅಲ್ಲಿ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಹಾಕುವಾಗ ನಂದು ಇದು ಅಡ್ರೆಸ್ ರಾಂಗ್ ಕೊಟ್ಟಿದ್ದೇನೆ. ಯಾವ ಅಡ್ರೆಸ್ ಕೊಟ್ಟಿದ್ದೇನೆ ಅಂತ ನನ್ಗೇನೆ ಗೊತ್ತಿರ್ಲಿಲ್ಲ. ಸೊ ಯೂಟ್ಯೂಬ್ ಇಂದ ನನ್ಗೆ ಮೆಸೇಜ್ ಬಂದಿದೆ, ನಿಮ್ಗೆ ಆಲ್ರೆಡಿ ಪಿನ್ ಬಂದಿದೆ, ನೀವು ಪಿನ್ ಅನ್ನ ಸೆಟ್ ಮಾಡ್ಬೇಕು ಅಂತ. ಸೊ ಆ ಪಿನ್ ಸೆಟ್ ಮಾಡಿದ್ರೆ ಮಾತ್ರ ನಮ್ಮ ಅಮೌಂಟ್ ಕರೆಕ್ಟ್ ಆಗಿ ಅಂದ್ರೆ ಜನರೇಟ್ ಆಗ್ಲಿಕ್ಕೆ ಶುರು ಆಗೋದು. ಇಲ್ಲಾದ್ರೆ ಅವರದ್ದು ಒಂದು ವ್ಯಾಲಿಡ್ ಟೈಮ್ ಇರ್ತದೆ, ಅದ್ರೊಳಗಡೆ ನಾವೇನಾದ್ರೂ ಸೆಟ್ ಮಾಡಿದ್ರೆ ಹೋಲ್ ಎಷ್ಟು ತನಕ ಎಷ್ಟು ನಮ್ಗೆ ಮಾನಿಟೈಸೇಷನ್ ಆಗಿತ್ತು ಎಲ್ಲ ಹೋಗ್ತಿತ್ತು. ಈಗ ಪುನಃ ನಂದು ಡಾಲರ್ಸ್ ಎಲ್ಲ ಕಳ್ಕೊಳ್ತಿದ್ದೆ. ಎಗೇನ್ ನಾನು ಎಲ್ಲ ರೀಸೆಟ್ ಮಾಡಿ, ತುಂಬಾ ಕೆಲಸ ಮಾಡಿ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಲೈಕ್ ನಿಜ ಹೇಳ್ತೇನೆ, ಈ ಮೂಮೆಂಟ್ ಅಲ್ಲಿ ನಾನು ಕೆಲವರ ಹೆಲ್ಪ್ ತಕೊಂಡಿದ್ದೇನೆ, ಕೆಲವರು ಹೇಳಿದ್ದಾರೆ ಕೂಡ ಹೇಗ್ ಮಾಡ್ಬೇಕು ಅಂತ, ಕೆಲವ್ರು ಹೇಳಲಿಲ್ಲ ಕೂಡ. ಬಟ್ ಹಾಗೇನೆ ಯೂಟ್ಯೂಬ್ ನೋಡಿ ಅದು ಇದು ಅಂತ ಹೇಳ್ಬಿಟ್ಟು ಹೇಗೋ ಕಷ್ಟಪಟ್ಟು ಫೈನಲಿ ಈ ಪಿನ್ ನನ್ನ ಕೈಗೆ ಬಂದಿದೆ. ಸೊ ನಮ್ಗೆಲ್ಲ ಇದು ಪ್ರೀಶಿಯಸ್ ಕೂಡ, ಯಾಕಂದ್ರೆ ತುಂಬಾ ಸಮಯ ಆದ್ಮೇಲೆ ನನ್ಗೆ ಪಿನ್ ಬಂತು. ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ರು, ನಿನ್ಗೇನು ಯೂಟ್ಯೂಬ್ ಇಂದ ಹಣ ಬರ್ತಿಲ್ವಾ, ನೀನ್ ವಿಡಿಯೋ ಮಾಡ್ತೀಯಾ, ನಿನ್ನ ಕೈಯಲ್ಲಿ ಹಣ ಇರೋದಿರ್ತದ? ಸೊ ನಿಜ ಹೇಳ್ಬೇಕು ಹೇಳಿದ್ರೆ ಅಷ್ಟ್ ಈಸಿ ಇಲ್ಲ ಹಣ ಬರುವಂತದ್ದಾಗಿರ್ಬೋದು, ಅಥವಾ ಯೂಟ್ಯೂಬ್ ಆಗಿರ್ಬೋದು, ಈ ವಿಡಿಯೋ ಮಾಡ್ಕೊಂಡು ಗೇನ್ ಮಾಡುದು. ಅಷ್ಟೇ ನಾವು ಎಲ್ಲೇ ಅಂದ್ರೆ ಒಳ್ಳೆ ರೀಚ್ ಸಿಗ್ಬೇಕು ಹೇಳಿದ್ರು ನಮ್ದು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕ್ತಾ ಇರ್ಬೇಕು. ಬಟ್ ನಾನು ಅದನ್ನ ಮಾಡ್ತಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ವಿಡಿಯೋ ಮಾಡಿ ಹಾಕಿದ್ರು ಎಲ್ಲ ಎಡಿಟಿಂಗ್ ಎಲ್ಲ ಒಬ್ಳೆ ಮಾಡೋ ರೀಸನ್ ಇಂದಾಗಿ ತುಂಬಾ ಕಷ್ಟ ಆಗ್ತಿದೆ. ಎಜುಕೇಶನ್ ಮತ್ತೆ ವಿಡಿಯೋ ಅಂದ್ರೆ ನಂದು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್. ಸೊ ಬನ್ನಿ ನನ್ನ ಜೊತೆನೆ ಇವಾಗ ಎಲ್ಲಾ ಸ್ಟ್ರಗಲ್ಸ್ ಅದು ಇದು ಎಲ್ಲ ಮಿಸ್ಟೇಕ್ಸ್ ಅನ್ನ ಇದ್ ಮಾಡಿ ಫೈನಲಿ ನಿಮ್ ಮುಂದೆ ನಾನು ಪಿನ್ ಓಪನ್ ಮಾಡ್ಬೇಕಂತ ಬಂದಿದ್ದೇನೆ. ಐ ಡೋಂಟ್ ನೋ ಇದು ರೂಲ್ಸ್ ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ನಾನು ನಿಮ್ಗೆ ಪಿನ್ ಹೇಳಲ್ಲ, ಬಟ್ ಒಂದ್ ಖುಷಿಯಲ್ಲಿ ನಿಮ್ ಮುಂದೆ ಪಿನ್ ಓಪನ್ ಮಾಡ್ತೇನೆ. ಸೊ ಪಿನ್ ನಾನು ವಿಡಿಯೋ ಮಾಡ್ಬೇಕಂತೋಸ್ಕರನೇ ಬಂದಿದೆ, 2 days ಹಿಂದೆ ಬಂದಿದೆ ನಂಗೆ ಸ್ಪೀಡ್ ಪೋಸ್ಟ್ ಅಲ್ಲಿ. ನಾನು ಇನ್ನು ಕೂಡ ಓಪನ್ ಮಾಡ್ಲಿಲ್ಲ, ಸೊ ದಟ್ ನಾನು ವಿಡಿಯೋ ಮಾಡಿ ಹಾಕ್ಬೋದು ಅಂತ. ಓಕೆ ಬನ್ನಿ. ಓಹ್ ಭಯ ಆಗ್ತದೆ ನನ್ಗೆ, ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಏನಾದ್ರೂ ಆಗಿ.
ಸೊ ಇದ್ರಲ್ಲಿ ಏನ್ ತೆಗೆದ್ರೆ ಪೆನ್ಸ್, ಸೊ 6 ಇದು ಏನಂತ ಹೇಳಿದ್ರೆ 6 ಡಿಜಿಟ್ ಪಿನ್ ಆಗಿರ್ತದೆ. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ, ನೀವ್ ಏನ್ ಮಾಡ್ಬೇಕಂತ. ಈ ಪಿನ್ ಹಾಕಿದ್ಮೇಲೆ ಅವ್ರು ನನ್ನ ಅಡ್ರೆಸ್ ವೆರಿಫಿಕೇಶನ್ ಮಾಡ್ತಾರೆ. ಅದಾದ್ಮೇಲೆ ನನ್ಗೆ ಲೈಕ್ ಅವ್ರು ನನ್ನ ಬ್ಯಾಂಕ್ ಡೀಟೇಲ್ಸ್ ಅದು ಇದು ಎಲ್ಲ ವೆರಿಫೈ ಮಾಡಿದ್ಮೇಲೆ ನನ್ಗೆ ನನ್ನ ಅಕೌಂಟಿಗೆ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಸೊ ನಾನ್ ಮಾಡಿದ ತರ ಯಾರು ಕೂಡ ಮಿಸ್ಟೇಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಯೂಟ್ಯೂಬ್ ಅಲ್ಲಿ ನಾನ್ ಇವಾಗ ಕಲ್ತಿರೋದ್ರಿಂದ ನನ್ಗೆ ಎಷ್ಟು ಗೊತ್ತುಂಟು ಅಷ್ಟನ್ನು ನಾನ್ ನಿಮ್ಗೆ ಹೇಳ್ಕೊಡ್ಬೋದು. ಈವನ್ ನಿಮ್ಗೆ ಏನಾದ್ರೂ ಲೈಕ್ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡ್ಬೇಕು, ಯಾವ ರೀತಿ ನಾವು ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನಾವು ಈ ತರ ಗ್ರೋ ಆಗ್ಬೋದು, ಅಂಡ್ ಎಲ್ಲಿ ಯಾವ ಕಡೆ ಶೇರ್ ಮಾಡಿದ್ರೆ ನಮ್ಗೆ ಒಳ್ಳೆ ರೀಚ್ ಸಿಗ್ತದೆ, ಯಾವ ರೀತಿ ಕಂಟೆಂಟ್ ಮಾಡಿದ್ರೆ, ಬಿಕಾಸ್ ನಾನ್ ಮಾಡಿದ ತಪ್ಪನ್ನು ನೀವು ಮಾಡ್ಬೇಡಿ. ಸೊ ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ನಾನು ಏನು ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ, ಬಟ್ ನಾನ್ ನಿಮ್ಗೆ ಹೇಳ್ಕೊಡ್ಬೋದು. ಯಾಕಂದ್ರೆ ನನ್ನ ಈ ಚಾನಲ್ ಅಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ, ನನ್ಗೆ ಗೊತ್ತು. ಆದ್ರಿಂದ ನನ್ಗೆ ವ್ಯೂಸ್ ಆಗಿರ್ಬೋದು, ನಂದು ರೀಚ್ ತುಂಬಾ ಕಡಿಮೆ ಆಗ್ತಿದೆ. ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಹೇಳಿಕೊಡ್ತೇನೆ. ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕೂಡ ಮಾಡ್ತೇನೆ ನಾನು, ಹೇಗೆ ಸ್ಟಾರ್ಟ್ ಮಾಡ್ಬೋದು, ಯಾವ ರೀತಿ ಕಂಟೆಂಟ್ ಮಾಡಿದ್ರೆ ರೀಚ್ ಸಿಗ್ತದೆ. ಐ ನೋ ಎವ್ರಿಥಿಂಗ್, ಬಟ್ ದ ಥಿಂಗ್ ಇಸ್ ನನ್ಗೆ ಟೈಮ್ ಇಲ್ಲ. ಕನ್ಸಿಸ್ಟೆನ್ಸಿ ಇಸ್ ಮೇನ್ ಇಂಪಾರ್ಟೆಂಟ್ ಎಲ್ಲ ಕಡೆನೂ. ನೀವು ಯಾವ ರೀತಿ ನಿಮ್ಮ ಕಂಟೆಂಟ್ ಅನ್ನ ತಗೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಂಡ್ ಟ್ರೆಂಡ್ ಅಂತ ಬಂದಾಗ ಟ್ರೆಂಡ್ ಟೈಮ್ ಅಲ್ಲೇ ನೀವು ಆ ವಿಡಿಯೋ ಮಾಡ್ಬೇಕು ಅಥವಾ ಏನಾದ್ರು. ಅಂಡ್ ಜನರನ್ನ ಹೇಗೆ ಪಿಚ್ ಮಾಡ್ಬೇಕು, ಆಡಿಯನ್ಸ್ ಜೊತೆ ಹೇಗೆ ಮಾತಾಡ್ಬೇಕು, ಆಡಿಯನ್ಸ್ ಜೊತೆ ಹೇಗೆ ಕನೆಕ್ಟ್ ಆಗಿರ್ಬೇಕು ಎಲ್ಲ ಹೇಳ್ಕೊಡ್ತೇನೆ. ಅಂಡ್ ಒನ್ ಮೋರ್ ಅಂತ ಏನಂತ ಹೇಳಿದ್ರೆ, ನಿಮ್ಗೆ ನಾನು ಇವಾಗ ಬ್ರ್ಯಾಂಡ್ಸ್ ಜೊತೆ ನಾನು ಕೊಲಾಬ್ರೇಟ್ ಮಾಡ್ತಿದ್ದೇನೆ. ಅದು ಕೂಡ ನಿಮ್ಗೆ ಏನಾದ್ರು ಬೇಕು ಅಂತ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ಬೋದು. ಲೈಕ್ ನಮ್ಗೆ ವಿಡಿಯೋ ಹೇಳಿ ಹೇಗೆ ಬ್ರ್ಯಾಂಡ್ಸ್ ನ ಪಿಚ್ ಮಾಡ್ಬೇಕು, ಬ್ರ್ಯಾಂಡ್ಸ್ ಜೊತೆ ಹೇಗೆ ಕೊಲಾಬರೇಟ್ ಮಾಡ್ಬೇಕಂತ ನಾನು ನಿಮ್ಗೆ ಎಲ್ಲ 0 to ಲೈಕ್ ಎಂಡ್ ವರೆಗೆ ನಾನು ಹೇಗೆ ಪಿಚ್ ಮಾಡಿ ಇವಾಗ ನನಗೆ ಸಾಕಷ್ಟು ಬ್ರ್ಯಾಂಡ್ಸ್ ಜೊತೆ ಕೊಲಾಬರೇಷನ್ ಸಿಕ್ಕಿರೋದನ್ನ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಅಂಡ್ ಇಷ್ಟೇ. ಸೊ ಏನಾದ್ರೂ ಎಕ್ಸ್ಟ್ರಾ ನಿಮ್ಗೆ ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತ ಇದ್ರೆ ನಿಮ್ಗೆ ಯು ಆಲ್ ಆರ್ ವೆಲ್ಕಮ್. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆನ್ ಇಟ್ಟಿರ್ತಾರೆ, ನೀವು ಕಮೆಂಟ್ ಮಾಡ್ಬೋದು. ಅಲ್ಲದೆ ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಮೆನ್ಷನ್ ಮಾಡಿರ್ತೇನೆ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗ್ ಅನ್ನು ನನ್ನ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿದ್ದಕ್ಕೆ. ನಿಮ್ಗೆ ಏನಾದ್ರೂ ನನ್ನ ವಿಡಿಯೋಸ್ ಅಲ್ಲಿ ಚೇಂಜಸ್ ಬೇಕು ಅಥವಾ ಈ ತರ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರೆ ನಾನು ಖಂಡಿತ ಹಾಕ್ತೇನೆ. ಅಂಡ್ ತುಂಬಾ ಜನ ಕೆಲವೊಂದು ರಿಕ್ವೆಸ್ಟ್ ಮಾಡ್ತಿದ್ದೀರಾ. ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಎಜುಕೇಶನ್ ನಲ್ಲಿ, ಯಾಕಂದ್ರೆ ನಂದು ಲಾಸ್ಟ್ ಮಂತ್ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಇದ್ದೇನೆ. ಸೊ ಅದನ್ನ ಸ್ವಲ್ಪ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕಿನ ಮೇಲೆ ಹಾಕ್ಲಿಕ್ಕೆ ಶುರು ಮಾಡ್ತೇನೆ ನಾನು. ಅಂಡ್ ಅದಲ್ಲದೆ ನನ್ಗೆ May 20 ಆ ತರ ನಾನು ಜಾಬಿಗೆ ಬೇರೆ ಹೋಗ್ತಾ ಇರೋದ್ರಿಂದ, ನಂದು ಅಂದ್ರೆ ನಾನು ಅವತ್ತಿಂದ ಜಾಯ್ನಿಂಗ್ ಡೇಟ್ ಇರೋದ್ರಿಂದ ಸ್ವಲ್ಪ ಟೈಮ್ ಇರೋ ಟೈಮ್ ಅಲ್ಲಿ ನಾನು ಆದಷ್ಟು ನಂದು ಯಾವ್ದು ಪೆಂಡಿಂಗ್ ವಿಡಿಯೋಸ್ ಇದೆ, ನಾನು ಜನರಿಗೆ ಹೇಳಿದ್ದೆ ಮಾಡ್ಕೊಡ್ತೀನಿ, ನನ್ನ ಆಡಿಯನ್ಸ್ಗೆ ಹೇಳಿದ್ದೆ, ಅದನ್ನ ನಾನು ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ. ಹೀಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಡ್ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.